ಕಿನ್ನಿಗೋಳಿ ಸಮೀಪದ ದಾಮಸ್ಕಟ್ಟೆ ಪಾಂಪೈ ಕಾಲೇಜು ಬಳಿ ರಸ್ತೆಯ ಅಂಚಿನಲ್ಲಿ ಅಪಾಯಕಾರಿ ಬೋರ್ವೆಲ್ ಬಾಯಿ ತೆರೆದು ನಿಂತಿದೆ. ಇಲ್ಲಿ ಹಲವಾರು ವರ್ಷದ ಹಿಂದೆ ಸರ್ಕಾರಿ ಬೋರ್ವೆಲ್ ತೋಡಿದ್ದು, ಇದೀಗ ರಸ್ತೆ ಅಗಲೀಕರಣ ಸಂದರ್ಭ ರಸ್ತೆ ಅಂಚಿನಲ್ಲಿ ಈ ಬೋರ್ವೆಲ್ ಇದ್ದು ಬಹಳಷ್ಟು ಅಪಾಯಕಾರಿಯಾಗಿದೆ. ರಸ್ತೆ ತಳಭಾಗದಿಂದ ಸುಮಾರು ಅರ್ಧ ಅಡಿ ಎತ್ತರವಿದ್ದು ಪೈಪ್ ನೆಲದಡಿಯವರೆಗೆ ಬಹಳಷ್ಟು ಆಳವಿದೆ. ರಸ್ತೆ ಗುತ್ತಿಗೆದಾರರು ಇದನ್ನು ತೆಗೆಯಬೇಕಾಗಿದೆ. ತೆಗೆಯಲು ಸಾಧ್ಯವಾಗದೆ ಇದರದನ್ನ ಮಣ್ಣು ತುಂಬಿಸಬೇಕಾಗಿದೆ. ಆದರೆ ಹಾಗೆಯೇ ಅದನ್ನ ಬಿಟ್ಟು ಬಿಡಲಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಮಾತ್ರವಲ್ಲದೆ ನೂರಾರು ಮಕ್ಕಳು ಈ ರಸ್ತೆಯ ಮೂಲಕ ನಡೆದುಕೊಂಡು ಹೋಗ್ತಾರೆ. ಆದರೆ ಈ ಅಪಾಯದ ಬಗ್ಗೆ ಯಾರೂ ಇದುವರೆಗೆ ಗಮನ ಹರಿಸಿಲ್ಲ. ಆದಷ್ಟು ಬೇಗ ಅಪಾಯಕಾರಿ ಬೋರ್ವೆಲ್ಗೆ ಮಣ್ಣು ತುಂಬಿಸದೇ ಇದ್ದಲ್ಲಿ ಅಪಾಯ ಎದುರಾಗುವುದು ಖಂಡಿತ.